ಕೇಂದ್ರ ಸರ್ಕಾರವು ಕೋವಿಡ್ ನಿಯಂತ್ರಿಸಲು ವಿಫಲವಾಗಿದೆ. ಮೋದಿ ಸರ್ಕಾರ ತನ್ನ ವೈಫಲ್ಯವನ್ನು ಮರೆಮಾಚಲು ಜನರ ಗಮನವನ್ನು ಬೇರೆ ಕಡೆಗೆ ಸೆಳೆಯುವ ಮೂಲಕ ಜನರ ಸಮಸ್ಯೆಯನ್ನು ಮರೆಮಾಚಲು ಪ್ರಯತ್ನಿಸುತ್ತಿದೆ. ಇದನ್ನು ವಿರೋಧಿಸಿ ಮಂಗಳೂರಿನ ಉರ್ವಸ್ಟೋರ್ನಲ್ಲಿ ಕಾರ್ಮಿಕ ಸಂಘಟನೆಗಳು ಪ್ರತಿಭಟನೆ ನಡೆಸಿದವು. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಸಿಪಿಐಎಂ ಮಂಗಳೂರು ನಗರ ದಕ್ಷಿಣ ಕಾರ್ಯದರ್ಶಿ ಸುನಿಲ್ ಕುಮಾರ್ ಬಚಾಲ್ ಅವರು, ಭಯಬೇಡ, ಜಾಗೃತಿ ಇರಲಿ ಎಂದು ಅಬ್ಬರಿಸುವ ಕೇಂದ್ರ ಸರ್ಕಾರವು ಭಯದ ವಾತಾವರಣವನ್ನು ಸೃಷ್ಟಿಸಿ ಜನರ ಬದುಕನ್ನು ಸಂಕಷ್ಟಕ್ಕೆ ದೂಡಿತು. ಧೈರ್ಯ ತುಂಬುವ ಮೂಲಕ ಜನತೆಗೆ ಸ್ಪಂದಿಸಬೇಕಾದ ಕೇಂದ್ರ ಸರ್ಕಾರವು ಜನರಲ್ಲಿ ಮೌಢ್ಯವನ್ನು ತುಂಬಿಸಿ ದಾರಿ ತಪ್ಪಿಸಲು ಹವಣಿಸಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ಪರಿಸ್ಥಿತಿದ ವಿಚಾರಿಸಿ ನಾವು ಡಿಕ್ಲೇರ್ ಮಾತುಕತೆ ಮಾಡಿ ಕಳೆದ ವರ್ಷದ ನವೆಂಬರ್ದ ಸಂದರ್ಭದಲ್ಲಿ ಜಗತ್ತಿನ ಈ ಒಂದು ಸೋಂಕು ಚೈನಾಡೆ ಆಯ್ತ ಪರಿಣಾಮಗಳು ಕೂರ್ತು ಡಿಸೆಂಬರ್ ಇಡೀ ಜಗತ್ತಿನ ಅನೇಕ ದೇಶಗಳಲ್ಲಿ ಈ ಒಂದು ವೈರಸ್ನ ಗಂಭೀರತೆ ಮತ್ತು ಭಾರತ ದೇಶಗಳ ಜನವರಿ ತಿಂಗಳಾನಗ ಮೂಲ ಐತ ಸೋಂಕು ಪತ್ತೆಯಾದೆ ಅವಾಗ ಇದಕ್ಕೆ ತೂನಾಗ ನಮ್ಮ ಆಗಸ್ಟ್ ತಿಂಗಳ ಅಕ್ಕೇರಿಗುಲ್ಲ ಈ ವೈರಸ್ ಅವರ ಎಷ್ಟು ಜನ ಇದೆ ಜೀವನ ಕೈತ ಬದುಕುನಂಚಿನ ಪರಿಸ್ಥಿತಿ ಮಾತ್ರ ಉಂಟಾಗ್ತದೆ. ಬಂದರೆ ನಿಗಳು ಬೋಡಿನ ಬರ್ಚೆ ಜಾಗೃತಿ ಯಾವ ಬಂತೆ ಇದು ಮುಕ್ಕುಲ ಬೋಡಿಗಟ್ಟ ಒಂದಿಲ್ಲರೆ ಇದು ತೂಲೆ ಒಂದಿನೈತೆ ಎರಡನಿಕದಾತ ಕೇಸುಗಳು ಪುನಗ ನಮ್ಮ ದೇಶದ ಪರಿಸ್ಥಿತಿ ಹೆಚ್ಚೆತ್ತದೆ. ಸಾವಿರ ಗಟ್ಟಲೆ ಬರ್ತದೆ. ಇದು ಲಕ್ಷಾಂತರ ಸಂಖ್ಯೆ ಉಂಟು. ಇದು ಬಂದರೆ ಐದೊಟ್ಟಿಗೆ ಬದುಕలేదు. ಮುರಣಿ ಬಂದರೆ ನಿಗಳು ಓಡಲ ಪಂಚಿ ಇಲ್ಲಡೆ ಕುಲ್ಲಲೆ ಬಂದಿರು. ಇದು ಬಂದರೆ ಐದೊಟ್ಟಿಗೆ ಬದುಕಲೇ ಬಂದು ಈ ನಮೂನೆ ಜನಕ್ಲೇನೆ ಈ ಸಾಧಿ ತಪ್ಪೋಣ ರೀತಿ ಒಂದುಂಟು. ನನಗೆ ಮೈತೆ ಜನಕ್ಕೂಲೇನೆ ಓಡನ್ನುಲ್ಲರೆ ಇನ್ನು ಆಸ್ಪತ್ರೆ ದಕ್ಲೆಗೆ ಭಾರಿ ಖುಷಿ ವಾ ನಮ್ಮನೆ ಲೂಟೊಂದುಲ್ಲರೆ. ಈ ಸಂದರ್ಭ ಸಿಪಿಎಂ ನಾಯಕರಾದ ಮನೋಜ್ ಕುಲಾಲ್, ಸ್ಥಳೀಯ ನಾಯಕರಾದ ಕಿಶೋರ್, ರಾಜೇಶ್ ಕುಲಾಲ್, ರಘುವೀರ್, ಡಿವೈಎಫ್ಐ ನಾಯಕರಾದ ಪ್ರಶಾಂತ್, ಎಂಬಿ ಸುಕೇಶ್, ಸಿಐಟಿಯು ಮುಖಂಡರು ಹಾಜರಿದ್ದರು.